ಸಡನ್ನಾಗಿ ನನಗೆ ಏನೋ ಸುಸ್ತಾಗ್ತಾ ಬಂತು ಮೈಗೆ. ಮೊದಲಿನ ಸ್ಟೆಮಿನಾ ಇರಲಿಲ್ಲ, ತಾಕತ್ತಿರಲಿಲ್ಲ. ಒಂದು ನನ್ನ ಬುಲೆಟಿದ್ದು ಸ್ಟ್ಯಾಂಡ್ ಹಾಕಲಿಕ್ಕೆ ಕೂಡ ನನಗೆ ತಾಕತ್ತು ಕಡಿಮೆ ಆಯಿತು. ಯಾರ ಮನೆಯಲ್ಲಿ ಹಾವು ಬಂದರೂ ಥಟ್ ಅಂತ ಕರೆ ಮಾಡೋದು ಇವರಿಗೆ. ಸ್ನೇಕ್ ಜಾಯ್ ಒಂದಲ್ಲ ಎರಡಲ್ಲ 14,300ಕ್ಕೂ ಅಧಿಕ ಹಾವುಗಳನ್ನು ಹಿಡಿದಿರುವಂತಹ ಸಾಹಸಿಗ. 310 ಕಾಳಿಂಗ ಸರ್ಪವನ್ನ ಹಿಡಿದು ಅದನ್ನ ಮತ್ತೆ ಕಾಡಿಗೆ ಬಿಟ್ಟಂತಹ ಉರಗ ಪ್ರೇಮಿ. ಅದೆಲ್ಲದಕ್ಕಿಂತ ಮಿಗಿಲಾಗಿ 14,000 ಕುಟುಂಬಗಳ ಭಯವನ್ನ ಹೋಗಲಾಡಿಸಿದಂಥ ವ್ಯಕ್ತಿ ಇವತ್ತು ಬದುಕಿನ ಭಯದಲ್ಲಿದ್ದಾರೆ. ಏನಾಗ್ತದೆ ನನಗೆ ಅಂತ ಹೇಳುವಂತ ಗೊಂದಲದಲ್ಲಿದ್ದಾರೆ. ಸರಿ ಆಗ್ತೀನಾ ಅನ್ನುವಂತ ಆತಂಕದಲ್ಲಿದ್ದಾರೆ. ಬಹಳಷ್ಟು ಜನರನ್ನ ಸಾಕಿದ್ದಾರೆ, ಸಲಹಿದ್ದಾರೆ, ಹಾವು ಹಿಡಿಯೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಬಂದವರಿಗೆಲ್ಲ ಇಲ್ಲೇ ಕುಳಿತುಕೊಂಡು ಇದೇ ರೂಮಲ್ಲಿ ಅವರನ್ನ ಇಂಥದ್ದೇ ಒಂದು ವಠಾರದಲ್ಲಿ ಅವರನ್ನ ಕೂರಿಸಿಕೊಂಡು ನಿತ್ಯವೂ ಕೂಡ ಊಟ ಹಾಕಿದ್ದಾರೆ, ಗುರು ಅಂತ ಅನ್ನಿಸಿಕೊಂಡಿದ್ದಾರೆ. ಆದರೆ ಇವತ್ತು ಒಬ್ಬಂಟಿಯಾಗಿ ಮುಂದೆ ಏನು ಅಂತ ಮಲಗಿದ್ದಾರೆ. ತೋರಿಸ್ತಾ ಇದ್ದೀವಿ ಸ್ನೇಕ್ ಜಾಯ್. ಹೇಗಿದ್ದ ಜೀವ ಹೇಗಾಗಿದೆ. ಬಹಳಷ್ಟು ಸಿಕ್ಸ್ ಪ್ಯಾಕು, ಅವರದೊಂದು ಲುಕ್ಕು. ಸುಮಾರು 7,000 to 8,000 ಹಾವುಗಳನ್ನ ಉಚಿತವಾಗಿ ಹಿಡಿದಿದ್ದಾರೆ. ಅದಕ್ಕೂ ಜಾಸ್ತಿನೇ. ಎಲ್ಲಿಯೂ ಕೇಳಿ ಹಣ ಪಡೆಯದಂತ ವ್ಯಕ್ತಿ ಇವತ್ತು ಅವರ ಒಂದು ಕಾಯಿಲೆಯಿಂದ ಏಕಾಏಕಿ ಎದುರು ಅದು ಏನು ಅಂತ ಕೇಳಿದ್ರೆ ಅವರಿಗೂ ಸರಿಯಾಗಿ ಗೊತ್ತಿಲ್ಲ. ಮಾತಾಡಬೇಕು. ಜಯಣ್ಣ, ಹೇಗಿದ್ದೀರಿ? ಈಗ ಸ್ವಲ್ಪ ತೊಂದರೆ ಇಲ್ಲ, ಬೆಟರ್ ಅಂತ ಹೇಳ್ಬೋದು. ಈಗ ನಿನ್ನೆಗೆ 3 ತಿಂಗಳಾಯಿತು ಆಪರೇಷನ್ ಆಗಿ. ಸ್ಟಂಟ್ ಹಾಕಿದ್ದಾರೆ ಒಳಗೆ. ಇದಾಗಿತ್ತು, ನನಗೆ ಅಲ್ಸರ್ ಆಗಿತ್ತು. ಸೊ ಈಗ ಸ್ಟಂಟ್ ಎಲ್ಲ ಹಾಕಿದ್ದಾರೆ. ನಿನ್ನೆಗೆ 3 ತಿಂಗಳಾಯಿತು. ಈಗ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿದ್ದೇನೆ, ದೈಹಿಕವಾಗಿ ಅಂತೂ ತುಂಬ ಇದಾಗಿದೆ. ಚೇತರಿಸ್ಕೊಳ್ತಾ ಇದ್ದೇನೆ ಲೈಟ್ ಆಗಿ. ಹಾವು ಬೈಟ್ ಮಾಡ್ತು, ಹಾವು ಕಚ್ಚಿತು ಅಂದಾಗ್ಲೂ ಜಾಯ್ ಅವರ ಕಣ್ಣಲ್ಲಿ ಕಣ್ಣೀರು ಕಂಡದ್ದಿಲ್ಲ. ಯಾರು ಕಣ್ಣೀರು ಹಾಕ್ತಾ ಇದ್ದೀರಿ? ಇಲ್ಲ, ಹಾವು ನನಗೆ 2 ಸಾರಿ ಕಚ್ಚಿದಾಗ ಕೂಡ ನಾನು ಖಂಡಿತ ಭಯ ಪಡಲಿಲ್ಲ. ಆವಾಗ ಹೆದರಲೇ ಇಲ್ಲ. ನಾನು ಆಸ್ಪತ್ರೆಗೆ ಹೋಗಿದ್ದೇನೆ, ಒಂದು ಸರಿ ಹೋಗುವಾಗ ಹಾವು ಹಿಡ್ಕೊಂಡೇ ಹೋಗಿದ್ದೇನೆ. ಬಟ್ ಈಗ ಯಾಕೋ ಅಂದರೆ ನನ್ನ ಫ್ಯೂಚರ್ ಹೇಗೋ ಏನೋ ಅನ್ನೋದು ಸ್ವಲ್ಪ ಭಯ. ಯಾಕೆ? ಅಂದರೆ ಫ್ಯೂಚರಿಗೆ ಯಾರಿದ್ದಾರೆ, ಯಾಕಂತ ಹೇಳಿದ್ರೆ ನೋಡಿ, ಅವರವರ ಕಷ್ಟಕ್ಕೆ ಆದವರು. ಈಗ ನಮ್ಮ ಕಷ್ಟಕ್ಕಾಗ 1 ದಿನ ಬರ್ತಾರೆ, 2 ದಿನ ಬರ್ತಾರೆ, 1 ತಿಂಗಳು ಬರ್ಬೋದು, ಒಂದು 6 ತಿಂಗಳು ಬರ್ಬೋದು. ಮತ್ತೆ ನನ್ನ ಫ್ಯೂಚರ್ ನಾನೇ ನೋಡ್ಕೊಳ್ಬೇಕಾಗ್ತದೆ. ಸೊ ಅದರ ಬಗ್ಗೆ ಸ್ವಲ್ಪ ನನಗೆ ಒಂದು 25% ಅದರ ಬಗ್ಗೆ ಸ್ವಲ್ಪ ಭಯ ಇದೆ. ಯಾವತ್ತಾದ್ರೂ ಜಾಯ್ ಅವರಿಗೆ ಅನ್ಸಿದ್ಯಾ ಈಗ ಇತ್ತೀಚಿನ 5 ತಿಂಗಳಲ್ಲಿ ಏನೇನಾಯ್ತು ಅಂತ ಹೇಳಿ, ಆಮೇಲೆ 1-2 ಪ್ರಶ್ನೆ ಕೇಳಿ. ಅದೇ ನಾನು ಸಡನ್ನಾಗಿ ನನಗೆ ಏನೋ ಸುಸ್ತಾಗ್ತಾ ಬಂತು ಮೈಗೆ. ಮೊದಲಿನ ಸ್ಟೆಮಿನಾ ಇರಲಿಲ್ಲ, ತಾಕತ್ತಿರಲಿಲ್ಲ. ಒಂದು ನನ್ನ ಬುಲೆಟಿದ್ದು ಸ್ಟ್ಯಾಂಡ್ ಹಾಕಲಿಕ್ಕೆ ಕೂಡ ನನಗೆ ತಾಕತ್ತು ಕಡಿಮೆ ಆಯಿತು. ಡಾಕ್ಟ್ರಲ್ಲಿ ತೋರಿಸಿದೆ ನಾನು. ಅಷ್ಟೊಂದು ಇಮಿಡಿಯೇಟ್ ಆಗಿ ಅಡ್ಮಿಟ್ ಆಗಬೇಕು. ಯಾಕಂದರೆ ಗಂಡು ಮನುಷ್ಯನಿಗೆ 14 ಇದು ಬೇಕಂತೆ mg ಹಿಮೋಗ್ಲೋಬಿನ್. ನಂದು ಅದು ಬ್ಲೀಡಿಂಗ್ ಆದದ್ದು ನನಗೆ ಗೊತ್ತೇ ಇಲ್ಲ. ಕಡಿಮೆ ಆಗಿ ಹಿಮೋಗ್ಲೋಬಿನ್ 4ಕ್ಕೆ ಇಳಿದಿದೆ. ಆಗ ಸ್ವಲ್ಪ ಕಣ್ಣು ಕೂಡ ಮಬ್ಬಾಗಿ ಆಯಿತು. ಮತ್ತು ನಡೆಯುವಾಗ ನನಗೆ ಸ್ವಲ್ಪ ಗೋಡೆ ಹಿಡಿಬೇಕಾಯಿತು, ಅಥವಾ ಯಾರ್ದಾದ್ರೂ ಆಧಾರ ಬೇಕಾಯಿತು. ಸೊ ಬೆನಕಕ್ಕೆ ಹೋದೆ. ಬೆನಕದಲ್ಲಿ ಟ್ರೀಟ್ಮೆಂಟ್ ಆಯಿತು. ಅದರಲ್ಲಿ ಟ್ರೀಟ್ಮೆಂಟ್ ಆಗಿ ಸ್ವಲ್ಪ ಸಮಯ ಸರಿ ಇದ್ದೆ. ಮತ್ತು ಪುನಃ ಹಾಗೆ ಆಯಿತು. ಪುನಃ ಹಾಗೆ ಆಗಿ ಅತ್ತವರ KMCಗೆ ಹೋದೆ. ಮತ್ತು ಅಲ್ಲಿ ಸ್ವಲ್ಪ ದಿನ ಅಲ್ಲಿ ಎಲ್ಲ ಈ ಆಪರೇಷನ್ ಅದು ಇದೆಲ್ಲ ಆದದ್ದು ಮತ್ತೆ ಅಲ್ಲಿ ಅತ್ತವರ KMCಯಲ್ಲಿ. ಈಗ ಹೇಗೆ ಚೇತರಿಸಿಕೊಳ್ತಾ ಇದ್ದೀರಿ? ಈಗ ಅಂದರೆ ಟ್ಯಾಬ್ಲೆಟ್ ಇದೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಟ್ಯಾಬ್ಲೆಟ್ ಇದೆ. ಮತ್ತು ಅವರು ಹೇಳಿದ ಪಥ್ಯಗಳನ್ನು, ಅವರು ಹೇಳಿದ ವೈದ್ಯಾಧಿಕಾರಿಗಳು ಹೇಳಿದ ಪ್ರಕಾರ ತಗೊಳ್ತಾ ಇದ್ದೇನೆ ನಾನು.
ಯಾಕಂದರೆ ನಾನ್ ವೆಜ್ ಇಲ್ಲ, ಹುಳಿ ಇಲ್ಲ, ಖಾರ ಇಲ್ಲ. ಇದೆಲ್ಲ ತಿನ್ನದೆಲೆ ಸೊಪ್ಪು ತರಕಾರಿಗಳು ಮತ್ತು ಫ್ರೂಟ್ಸು, ಅದು ಸಹ ಫ್ರೂಟ್ಸು ಲಿಮಿಟೆಡ್ ಫ್ರೂಟ್ಸ್ ಇದೆ. ಯಾಕಂದರೆ ನನಗೆ ಶುಗರ್ ಕೂಡ ಇದೆ. ಲಿಮಿಟೆಡ್ ಫ್ರೂಟ್ಸು ಇದೆಲ್ಲ ತಿಂದು ಡಾಕ್ಟರ್ ಹೇಳಿದ ಹಾಗೆ ಇದು ಮಾಡ್ತಾ ಇದ್ದೇನೆ. ಸ್ವಲ್ಪ ಚೇತರಿಸ್ತಾ ಇದ್ದೇನೆ ಈಗ. ಎಷ್ಟು ಖರ್ಚಾಯ್ತು? ಏನ್ ಮಾಡಿದ್ರಿ? ನನಗೆ ಖರ್ಚು ಒಂದು ಸ್ವಲ್ಪ ಆ ಕಡೆ ಈ ಕಡೆ 9,00,000 ಖರ್ಚಾಯಿತು ನನಗೆ ಟೋಟಲ್ ಆಗಿ. ನಾನು ಮೊನ್ನೆ ಲೆಕ್ಕ ಮಾಡಿದೆ. ಆವಾಗ ನನ್ನ ಶಿಷ್ಯ ಇದ್ದಾನೆ ಅಶೋಕ, ಅವ ಒಂದು ಯಾಕಂದ್ರೆ ನನಗೆ ಆ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ. ಅದು ಏನು QR ಕೋಡ್ ಇದ್ದು ಹಾಕಿ ಅದರಲ್ಲಿ ಸ್ವಲ್ಪ ದುಡ್ಡು ಬರ್ತದೆ, ಅದು ಸ್ವಲ್ಪ ಮಾಡುವ, ನಾವು ಇಷ್ಟು ಜನರಿಗೆ ನಾವು ಹೆಲ್ಪ್ ಮಾಡಿದ್ದೇವೆ, ನಮ್ಗೆ ಯಾರೋ ಹೆಲ್ಪ್ ಮಾಡ್ಬೋದಲ್ಲ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಅಂತೇಳಿ. ಮತ್ತು ನನಗೆ ಫಸ್ಟಿಗೆ ನನಗೆ ಧೈರ್ಯ ಕೊಟ್ಟದ್ದು ನನ್ನ ಮನೆಯವರು. ನಾನು ಹೇಳಿದೆ ಸಾಯಲಿ, ನಾನು ಹೋಗುವುದಿಲ್ಲ ಆಸ್ಪತ್ರೆ, ನಾನು ಮಲಗ್ತೀನಿ ಅಂತ ಮಲಗಿದ್ದೆ. ಅವ್ರು ಹೇಳಿದ್ರು, "ಏನಾದರೂ ಆಗಿದ್ರೆ ನಾವಿದ್ದೇವಲ್ಲ, ನೀನು ಏನು ಹೆದರಬೇಡ" ಅಂತ. ಅಂದರೆ ಇಷ್ಟು ಖರ್ಚಾಗ್ತದೆ ಅಂತ ಅವರಿಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಕರ್ಕೊಂಡೋದ್ರು ಪಾಪ. ಕರ್ಕೊಂಡೋಗಿ ಫಸ್ಟಿದ್ದು ಟ್ರೀಟ್ಮೆಂಟ್ ಇದೆಲ್ಲ ಅವರೇ ಇದು ಮಾಡಿದ್ರು. ಅಷ್ಟಾಗುವ ಸ್ವಲ್ಪ ದುಡ್ಡು ಇದರಿಂದ ನನಗೆ ಬರಲಿಕ್ಕೆ ಶುರುವಾಯಿತು. ಅಲ್ಲಿಂದಲ್ಲಿ ಸ್ವಲ್ಪ ಮ್ಯಾನೇಜ್ ಆಯಿತು. ಇನ್ನೂ ಕೂಡ ಟ್ರೀಟ್ಮೆಂಟ್ ಬಾಕಿ ಇದೆ. ಇನ್ನೂ ಕೂಡ ಟ್ರೀಟ್ಮೆಂಟ್ ಬಾಕಿ ಇದೆ. ಇನ್ನು ಈಗ ವಾರಕ್ಕೆ ನನಗೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೇನೆ. ಒಂದು ಸರಿ ಹೋಗಿ ಬರುವಾಗ 5,000-6,000 ಬೇಕಾಗ್ತದೆ ನನಗೆ. ಒಂದು ಕಾರ್ ಬಾಡಿಗೆ, ಡಾಕ್ಟರ್ ಚಾರ್ಜ್, ಮತ್ತು ಸಾಧಾರಣ 1,500 ಸಾವಿರದ್ದು ಮೆಡಿಸಿನ್ ಒಂದು ವಾರಕ್ಕೆ. ಇದೆಲ್ಲ ಆಗ್ತಾ ಉಂಟು ಈಗ. ಮತ್ತು ನನ್ನ ಮುಂಬೈಯಲ್ಲಿ ನನ್ನ ಅಭಿಮಾನಿಗಳು, ಫ್ರೆಂಡ್ಸ್ಗಳಿದ್ದಾರೆ. ಅವರಿಗೆ ಹೇಳಿದ್ದಾರೆ ಒಳ್ಳೆ ಡಾಕ್ಟ್ರಲ್ಲಿ ಪೂನಾದಲ್ಲಿದ್ದಾರೆ. ಅವರಲ್ಲಿ ನಾವೊಮ್ಮೆ ಕನ್ಸಲ್ಟ್ ಆಗಿ ಇದು ಕಂಪ್ಲೀಟ್ ಸ್ವಲ್ಪ ದಿನ ಹೋದರೂ ಪರವಾಗಿಲ್ಲ, ಕಂಪ್ಲೀಟಾಗಿ ನಾವು ಕ್ಯೂರ್ ಆಗುವ ಹಾಗೆ ಅವರಲ್ಲಿ ಒಂದು ಇದು ಮಾಡಿಕೊಂಡು ಬರುವ ಅಂತೇಳಿ. ಸೊ ಈಗ ಅದರ ಚಾರ್ಜ್ ಎಷ್ಟಾಗ್ಬೋದು ಏನು ಅನ್ನೋ ಮಾಹಿತಿ ನನಗೀಗ ಇಲ್ಲ. ಸೊ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ಬರುವಾಗ ತುಂಬಾ ಜನ ಹುಡುಗರನ್ನ ನೋಡ್ತಾ ಇದ್ದೆ ಸರ್. ಈ ಹಿಂದೆ ಕಾಳಿಂಗ ಸರ್ಪದ ಕೇಸ್ ಇರ್ಬೋದು. ನಿಮಗೆ ನಾನು ಬಂದಾಗ ನಿಮ್ಮನ್ನು ಇಂಟರ್ವ್ಯೂ ಮಾಡ್ಲಿಕ್ಕೆ ಅಂತ ಬೇರೆ ಬೇರೆ ಟೈಮಲ್ಲಿ ಬಂದು ಎಲ್ಲಿದ್ದಾರೆ? ಈಗ ಅವರವರ ಪಾಲಿಗೆ ಅವರವರಿದ್ದಾರೆ. ಅಂದರೆ ಫೋನಲ್ಲಿ ಮಾತಾಡ್ತಾರೆ. ಮತ್ತು ಅದೇ ನಾನು ಹೇಳಿದೆ, ಒಬ್ಬ ಮನುಷ್ಯ ಯಾರೇ ಆಗಲಿ ಒಮ್ಮೆ ಬಂದರೆ ಎಷ್ಟು ಸಮಯ ಬರ್ಬೋದು, ಅವನ ಕೆಲಸ ಇರ್ತದೆ. ಬರ್ತಾರೆ, ಫೋನಲ್ಲಿ ಮಾತಾಡ್ತಾರೆ, ಹೇಗಿದ್ದಾರೆ ಕೇಳ್ತಾರೆ, ಅಷ್ಟೇ. ಮತ್ತು ಏನಾದರೂ ಹೆಚ್ಚು ಕಡಿಮೆ ಆದರೆ ಇಲ್ಲಿ ಅಶೋಕ ಇದ್ದಾನೆ, ಅವನಲ್ಲಿ ಏನಾದರೂ ಹೇಳಿದರೆ, ಏನಾದ್ರು ತಗೊಂಡು ಬಾ ಅಂತ ಹೇಳಿದರೆ ತಗೊಂಡು ಬರ್ತಾನೆ. ಎಲ್ಲ ಇದೆ. ಮತ್ತು ಮನೆಯವರು. ಫ್ರೆಂಡ್ಸ್, ಮನೆಯವರು. ನೀವು ತುಂಬಾ ಟೈಮ್ ಯಾರಿಗೆ ಕೊಟ್ಟದ್ದು? ಮೊದಲು ತುಂಬ ಟೈಮ್ ಕೊಟ್ಟದ್ದು ಖಂಡಿತ ಫ್ರೆಂಡ್ಸ್ನವರಿಗೆ. ಆದರೆ ಈಗ ಆಗ್ತಾ ಇರೋದು ಮನೆಯವರು. ಈಗ ಆಗ್ತಿರೋದು ಮನೆಯವರೇ ಈಗ. ಮನೆಯವರಿಗೆ ನೀವು ಟೈಮ್ ಕೊಟ್ಟಿದ್ರಾ? ಮನೆಯವರಿಗೆ ಖಂಡಿತ ಕೊಟ್ಟಿದ್ದೇನೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಯಾಕಂದರೆ ಮನೆಯವರಿಗೂ ನಾನು ಹಾವು ಹಿಡಿಲಿಕ್ಕೆ ಹೋಗುವಾಗ ಅವರಿಗೂ ಹೇಳ್ತಿದ್ದೆ, "ನೋಡಿ ಅಮ್ಮ, ಈಗ ಅದೇ ನಮ್ಮ ಮನೆಗೆ ಹಾವು ಬಂದಿದ್ರೆ ಭಯ ಪಡ್ತಿದ್ದೀರಲ್ಲ ನೀವು" ಅಂತ ಹೇಳಿದ ಕೂಡಲೇ ಅಮ್ಮ ಅದಕ್ಕೆ ಓಕೆ ಅಂತ ಹೇಳ್ತಿದ್ರು. ಯಾಕಂದರೆ ಅವರಿಗೂ ಹಾವು ಕಂಡ್ರೆ ಭಯ. ಹೋಗಿ ಬಾ ಮಗ ಅಂತ ಕಳಿಸ್ತಿದ್ರು. ನಾನು ಬರುವವರೆಗೆ ಕಾಯ್ತಿದ್ರು. ಸೊ ಅವರಿಗೆ ಅದು ಈಗ ಅಭ್ಯಾಸ ಆಗಿ ಹೋಗಿದೆ. ಇನ್ನೊಬ್ಬರ ಮನೆ ಅಂತ ಹೇಳಿದರೆ ಕೂಡ ನಮ್ಮ ಹಾಗೆ ಅಲ್ವಾ. ಮತ್ತು ಇವ ಏನು ಮಾಡೋದು, ಬೇರೆ ಕೆಲಸ ಅಲ್ಲ, ಒಂದು ಸಮಾಜ ಸೇವೆ ಮಾಡೋದು, ಮಾಡಲಿ ಅಂತೇಳಿ ಸುಮ್ಮನೆ ಆಗ್ತಿದ್ರು. ಹೇಗಿದ್ದವರು ಹೇಗಾದ್ರು ಅಂತ ಹೇಳೋದಕ್ಕೆ ಉದಾಹರಣೆಯ ರೀತಿಯಲ್ಲಿ ಇದ್ದೀರಿ. ಹೌದು, ಈ ಪರಿಸ್ಥಿತಿಯಿಂದ ಬೇಗ ಚೇತರಿಸಿಕೊಳ್ಬೇಕು ನೀವು. ಖಂಡಿತ. ಥ್ಯಾಂಕ್ ಯು. ಎಷ್ಟು ಸಲ ಕಣ್ಣೀರು ಹಾಕಿದಿರಿ ಇಲ್ಲಿ ಹೀಗೆ ಮಲಗಿದ ನಂತರ? ತುಂಬ ಕಡಿಮೆ. ಕಣ್ಣೀರು ಹಾಕಿದ್ದು ಕಡಿಮೆ. ಇವತ್ತು ಯಾಕೋ ನೀವು ಆ ರೀತಿ ಎಲ್ಲ ಕೇಳುವಾಗ ಸ್ವಲ್ಪ ಕಣ್ಣೀರು ಬಂದಾಗೆ ಆಯ್ತಷ್ಟೇ. ಇಲ್ಲಾಂದ್ರೆ ಕಣ್ಣೀರು ಕಡಿಮೆ ನನಗೆ. ಅಲ್ಲ, ನಾವು ನೋಡಿದ ಜಾಯ್ ಕೂಡ ಗಟ್ಟಿಗ, ಸಿಕ್ಸ್ ಪ್ಯಾಕು, ಮತ್ತೊಂದು ಸ್ಟೈಲಿಶು, ಮತ್ತೆ ಧೈರ್ಯವಂತ, ಮತ್ತೆ ಯಾವುದಕ್ಕೂ ಡೋಂಟ್ ಕೇರ್. ಅಂದ್ರೆ ಒಂದು ಕಾಳಿಂಗ ಬಂದ್ರು ಯಾವುದೇ ರೀತಿ ಅಂತ ಡೋಂಟ್ ಕೇರ್ ಇತ್ತು. ಹೌದು. ಅದೆಲ್ಲವೂ ಕೂಡ ನಿಮ್ಮಲ್ಲಿ ಈಗ ಕಡಿಮೆ ಕಾಣ್ತಾ ಇದೆ. ಹೌದು. ಅಂದರೆ ಸ್ವಲ್ಪ ಭಯ ಹುಟ್ಟಿದೆ ನನಗೆ ಹಾವು ಹಿಡಿಯುವಾಗ. ಯಾಕಂತ ಹೇಳಿದ್ರೆ ಬೇರೇನಲ್ಲ, ಹಾವು ಈಗ ಸೈಡ್ ಹಿಡಿಲಿಕ್ಕೆ ಆಸೆ ಇದೆ. ಆದರೆ ಹಿಡಿಯುವಾಗ ಏನಾದರೂ ನಾನು ಬೀಳ್ತೇನೋ, ನನಗೇನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋ ಒಂದೇ ಉದ್ದೇಶ. ಯಾಕಂದರೆ ಶಕ್ತಿ ಇಲ್ಲ ಮೈಯಲ್ಲಿ, ತುಂಬ ಕಡಿಮೆ ಆಗಿದೆ. ಈಗ ಜನರು ಒಂದಷ್ಟು ನೆರವು ನೀಡಿದ್ರೆ ಒಳಿತು ಅನ್ನುವಂಥದ್ದಿದೆ ನಿಮ್ಮ ಮನಸ್ಸಲ್ಲಿ? ಖಂಡಿತ ಸರ್, ಖಂಡಿತ. ಯಾಕಂತ ಹೇಳಿದ್ರೆ ಇಷ್ಟವರೆಗೆ ಕೊಟ್ಟಿದ್ದಾರೆ ಸ್ವಲ್ಪ. ಇನ್ನೂ ಸ್ವಲ್ಪ ಕೊಟ್ಟರೆ ಖಂಡಿತ ನೆರವಾಗ್ತದೆ ನನಗೆ ಮುಂದಿನ ಇದಕ್ಕೆ. ಇದು ಸ್ನೇಕ್ ಜಾಯ್ ಅವರ ರಿಯಲ್ ಪರಿಸ್ಥಿತಿ. ಸುಮಾರು 20ಕ್ಕೂ ಅಧಿಕ ಕಾಲ ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಅದರ ಜೊತೆಗೆ 2014ರಲ್ಲೇ
ತನ್ನ ಕಣ್ಣನ್ನು ಕೂಡ ದಾನ ಮಾಡಲಿಕ್ಕೆ ತೀರ್ಮಾನ ಮಾಡಿ ಕಣ್ಣು ದಾನಕ್ಕೆ ಬರೆದು ಕೊಟ್ಟಿದ್ದಾರೆ. ಈ ಬಗ್ಗೆ ಕೇಳಬೇಕು ಸರ್. ಹೌದಾ? ಎಷ್ಟು ಸಲ ಬ್ಲಡ್ ಡೊನೇಟ್ ಮಾಡಿದ್ರಿ? ನಾನು ಕಣ್ಣು ದಾನ ಮಾಡುವಂತ ತೀರ್ಮಾನ ಯಾಕೆ ಮಾಡ್ಕೊಂಡು? ನಾನು ಇಷ್ಟರವರೆಗೆ ಅಂದ್ರೆ ಶುಗರ್ ನನಗೆ ಬರುವ ಮೊದಲು 23 ಸರಿ ನಾನು ಫಸ್ಟಿಗೆ ನಾನು ಹೋದ್ದು ಹೆದರಿ ಹೋದ್ದು. ಯಾಕಂದ್ರೆ ಭಯ ಇತ್ತು ನನಗೆ ರಕ್ತದಾನ ಮಾಡುದು ಅಂತ ಹೇಳಿದ್ರೆ. ಅದು ನನ್ನ ಫ್ರೆಂಡ್ ಒಬ್ರು ಬನ್ನಿ ಮಾರ್ರೆ ಎಂತ ಆಗುದಿಲ್ಲ, ನಾನು ತುಂಬಾ ಸರಿ ಕೊಟ್ಟಿದ್ದೇನೆ ಅಂತ ಹೇಳುವಾಗ ಸ್ವಲ್ಪ ಧೈರ್ಯ ತುಂಬಿ ಮತ್ತೆ ನಾನು ಬ್ಲಡ್ ಡೊನೇಟ್ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಆ ದಿವಸ ಬ್ಲಡ್ ಡೊನೇಟ್ ಮಾಡಿದೆ. ಆಮೇಲೆ ನನ್ನಿಂದ ಒಂದು ವ್ಯಕ್ತಿ ಬದುಕ್ತದೆ ಅಂತೇಳಿ ಆದ್ರೆ ಅವರಿಗೆ ಒಂದು ನಾವು ನಮ್ಮ ಕೈಲಾದ ಒಂದು ಸಹಾಯ ಮಾಡುದು ಒಳ್ಳೆಯದು ಅನ್ನೋ ಉದ್ದೇಶದಿಂದ ನಾನು ಬ್ಲಡ್ ಡೊನೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ನನಗೆ ಶುಗರ್ ಬರುವ ತನಕ ಅಂದ್ರೆ 23 ಬಾರಿ ನಾನು ಬ್ಲಡ್ ಡೊನೇಟ್ ಮಾಡಿದೆ. ಮತ್ತೆ ಹೀಗೆಲ್ಲ ಮಾತಾಡುವಾಗ ಒಂದು ದಿನ ಒಂದು ಮಾತು ಬಂತು. ನಾವು ಸತ್ತ ಮೇಲೆ ನಮ್ಮನ್ನು ಹೂತಾಕುದು ಅಥವಾ ನಮ್ಮನ್ನು ಬರ್ನ್ ಮಾಡುದು, ಹೊತ್ತಿಸಿ ಹಾಕುದು. ನಮ್ಮ ದೇಹದಲ್ಲಿ ಎಂತ ಉಂಟು? ಯಾರಿಗಾದ್ರೂ ಇಬ್ಬರಿಗೆ ಉಪಕಾರ ಆಗ್ತದಲ್ಲ ಅಂತ ಹೇಳುವ ಉದ್ದೇಶದಿಂದ ನನ್ನ ಜನವರಿ 31, 14ನೇ ಇಸ್ವಿ SDMನ ನೇತ್ರಾಲಯಕ್ಕೆ ಹೋಗಿ ಅಲ್ಲಿ ನನ್ನ ಮರಣಾನಂತರ ನನ್ನ ಕಣ್ಣನ್ನು ದಾನ ಮಾಡಿ ಬಂದಿದ್ದೇನೆ. ಸರ್, ಯಾರಾದ್ರೂ ನೆರವಾದ್ರ? ಅಂದ್ರೆ ಈ ಜನಪ್ರತಿನಿಧಿಗಳಾಗ್ಲಿ ಯಾವ ರೀತಿಯಾಗಿ ನೆರವಾಗ್ತಾ ಇದ್ದಾರೆ? ಜನಪ್ರತಿನಿಧಿಗಳು ಅಂತ ಹೇಳಿದ್ರೆ ಈಗೀಗ ನನಗೆ ಹುಷಾರಿಲ್ಲದೆ ಮನೆಯಲ್ಲಿ ಇದ್ದೇನೆ ಅಂತ ನನ್ನ ಶಿಷ್ಯ ಅಶೋಕ್‌ನಲ್ಲಿ ಕೇಳಿದ ಕೂಡ್ಲೇ ಶಾಸಕರು ಬೆಳಿಗ್ಗೆ ಮನೆಗೆ ಬಂದಿದ್ರು ನಮ್ಮನೆಗೆ. ಒಂದು 10 ಗಂಟೆ ಆಗುವಾಗ ಶಾಸಕರು, ಉಜಿರೆ ಗ್ರಾಮ ಪಂಚಾಯತ್‌ನ ಅಧ್ಯಕ್ಷರಾದ ಶ್ರೀಮತಿ ಉಷಾ ಕಾರಂತರು, ಉಪಾಧ್ಯಕ್ಷರಾದ ರವಿ ಬರಮೇಲು, ಮತ್ತೆ ಒಂದು 10 ಜನ ಬಂದು ನನಗೆ ಧೈರ್ಯ ತುಂಬಿ ಒಂದು ಸ್ವಲ್ಪ ಧನ ಸಹಾಯ ಮಾಡಿ, ಇನ್ನು ಸರ್ಕಾರದಿಂದ ಏನಾದ್ರೂ ಸವಲತ್ತುಗಳು ಅದಕ್ಕೆ ಅಂತೇಳಿ ಸ್ವಲ್ಪ ಸಿಗ್ತದೆ, ಅದನ್ನ ನಾನು ನಿಮ್ಗೆ ತೆಗೆಸಿಕೊಡ್ತೇನೆ ಅಂತೇಳಿ ಮಾನ್ಯ ಶಾಸಕರು ಹೇಳಿ ನನಗೆ ಧೈರ್ಯ ತುಂಬಿ ಹೋಗಿದ್ದಾರೆ. ಇದು ಸ್ನೇಕ್ ಜಾಯ್ ಅವರ ಪರಿಸ್ಥಿತಿ. ಅವರಿಗೆ ನೆರವಾಗಬೇಕು ಅಂತ ನಾವು ಕೇಳ್ತಾ ಇದೀವಿ. ಅದ್ರ ಜೊತೆಗೆ ಅವರು ಕೇಳ್ತಾರೆ. ಯಾಕೆಂತಂದ್ರೆ ಕೆಲವು ಸಲ ಪರಿಸ್ಥಿತಿ, ಇವರು ಸುಮಾರು 8,000ಕ್ಕೂ ಅಧಿಕ ಹಾವುಗಳನ್ನ ಉಚಿತವಾಗಿ ಯಾವುದೇ ರೀತಿಯಂತ ಫೀ ಪಡೆಯದೆ ಹಿಡಿದಿದ್ದಾರೆ. ಜೊತೆಗೆ ಆ ಮನೆಯ ಭಯವನ್ನು ದೂರ ಮಾಡಿದ್ದಾರೆ. ಕಷ್ಟ ಅಂತ ಇದ್ದವರಿಗೆ ತೊಂದರೆ ಇಜ್ಜಿ ಮಲ್ಲ ಇಜ್ಜಿ ಯಾನ ಇನ್ನು ಪತ್ತೊಂದು ಪೋಪೆ ಅಂತ ಹೇಳಿ ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇವತ್ತು ಅವರ ಪರಿಸ್ಥಿತಿ ಹೀಗಾಗಿದೆ. ಒಂದು ಅವರು ಕೂಡ ನಿಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ನಾನು ಅದೇ 20 ವರ್ಷದಿಂದ ಸಾಧಾರಣ 14,000ಕ್ಕಿಂತ ಮೇಲೆ ಹಾವುಗಳನ್ನು ಹಿಡಿದೇನೆ. ಒಂದೇ ಒಂದು ಮನೆಯಲ್ಲಿ ನಾನಾಗ್ಲಿ ನನ್ನ ಶಿಷ್ಯ ಆಗ್ಲಿ ನಾವು ಹಣ ಕೇಳಿ ಅಂತ ಪಡೀಲಿಲ್ಲ. ಅವರು ಕೊಟ್ಟ ಹಣ ಎಷ್ಟೇ 100 ಕೊಡ್ಲಿ 1000 ಕೊಡ್ಲಿ, ಅವರು ಕೊಟ್ಟ ಹಣವನ್ನು ಪ್ರೀತಿಯಿಂದ ನಾವು ತಗೊಂಡು ಬಂದೇವೆ. ಎಷ್ಟೋ ಮನೆಯವರು ನಮಗೆ ಕೊಡದೆಲೇ ಇದ್ದಾರೆ. ಯಾಕಂತ ಹೇಳಿದ್ರೆ ಕೆಲವರ ಮನೆಯಲ್ಲಿ ಬಡತನ, ಇನ್ನು ಕೆಲವರ ಮನೆಯಲ್ಲಿ ಇದ್ದು ಕೂಡ ಅವರಿಗೆ ಇವ ಏನು ಹಾವಿಡಿಯೋ ಹಾವು ರಕ್ಷಕ, ಇವನಿಗೆ ಮನಸ್ಸಿದೆ ಹಾವು ಹಿಡ್ಕೊಂಡು ಹೋಗ್ತಾನೆ ಅಂತೇಳಿ ಬಿಟ್ಟಿದ್ದಾರೆ ನಮ್ಮನ್ನು. ಬಂದಿದ್ದೇವೆ. ಈಗ ನನಗೆ ಈಗ ಹಣದ ಅವಶ್ಯಕತೆ ಇದೆ. ದಯವಿಟ್ಟು ಸಹೃದಯ ಮಿತ್ರರು, ದಾನಿಗಳು ದಯವಿಟ್ಟು ನನ್ನ ಈ ಕಷ್ಟ ಕಾಲಕ್ಕೆ ನನಗೆ ಸ್ವಲ್ಪ ಸಹಾಯ ಆಗ್ತೀರಿ ಅನ್ನೋ ನಂಬಿಕೆಯಿಂದ ಈ ಮಾತು ಮಾತಾಡ್ತಾ ಇದ್ದೇನೆ. ಅವರ ಅಕೌಂಟ್ ನಂಬರ್ ಅನ್ನ ಕೆಳಭಾಗದಲ್ಲಿ ಕೊಡ್ತಾ ಇದ್ದೇವೆ ಮತ್ತು QR ಕೋಡ್ ಅದನ್ನು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇವೆ. ಅವುಗಳನ್ನು ಕೂಡ ಬಳಕೆ ಮಾಡ್ಕೋಬಹುದು. ಒಂದೇ ಕಾರಣಕ್ಕೆ ನಾವು ಈ ವರದಿಯನ್ನ ಮಾಡ್ತಾ ಇರೋದು. ಸ್ನೇಕ್ ಜಾಯ್ ಅಂತ ಹೇಳಿದ್ರೆ ಬೆಳ್ತಂಗಡಿ ತಾಲೂಕಿನ ಮೊಟ್ಟ ಮೊದಲ ಉರಗ ಪ್ರೇಮಿ ಅಂತ, ಅಥವಾ ಬಹಳಷ್ಟು ಜನಕ್ಕೆ ನೆರವಾದವರು, ಬಹಳಷ್ಟು ಜನದ ಭಯವನ್ನು ಹೋಗಲಾಡಿಸಿದವರು, ಸುಮಾರು ರಾತ್ರಿ ಹೋಗಿ ಹಾವನ್ನ ಹಿಡಿದು ಆ ಮನೆಯವರ ಭಯವನ್ನ ದೂರ ಮಾಡಿದವರು. ಇವರ ಬಗ್ಗೆ ಮಾತಾಡೋದಕ್ಕೆ ಇವರ ಆತ್ಮೀಯ ಶಿಷ್ಯ ಆದಂತ ಅಶೋಕ್ ಇದ್ದಾರೆ. ಪರಿಸ್ಥಿತಿಯನ್ನ ಒಂದು ಸ್ವಲ್ಪ ವಿವರಿಸ್ತಾರೆ, ಅವರು ಕೇಳುವ. ಅಶೋಕ್ ಅವರೇ, ಗುರುಗಳ ಪರಿಸ್ಥಿತಿ ಈಗ ನೋಡುವಾಗ ಮಾತ್ರ ನಮಗೆ ತಲೆ ಬಿಸಿ ಆಗ್ತದೆ. ಯಾಕಂದ್ರೆ ಹೇಗಿದ್ದವರು ಹೇಗಾಗಿದ್ದಾರೆ ಅಂತ ನೋಡುವಾಗ್ಲೇ ಗೊತ್ತಾಗ್ತದೆ. ಎಲ್ರಿಗೆ ಬೇಕಾದವರು ಈಗ ಹಾಸಿಗೆ ಹಿಡಿದಿದ್ದಾರೆ. ನೋಡುವಾಗ ತುಂಬಾ ಫೀಲ್ ಆಗ್ತದೆ ನಮಗೆ ಧೈರ್ಯ ಹೇಳುವವರು ಈಗ ನಾವು ಅವರಿಗೆ ಧೈರ್ಯ ಹೇಳುವಾಗೆ ಆಗಿದೆ ಪರಿಸ್ಥಿತಿ. ಲಾಸ್ಟ್ ಟೈಮ್ ನಿಮಗೊಂದು ಹಾವು ಕಚ್ಚಿತ್ತು, ನಿಮ್ಮನ್ನ ಮಂಗಳೂರಿಗೆ ತೆಗೆದುಕೊಂಡು ಹೋಗಿದ್ರು. ಆ ಟೈಮಲ್ಲಿ ಬಹಳಷ್ಟು ಧೈರ್ಯವನ್ನು ನಿಮಗೆ ಕೊಟ್ಟಿದ್ದಾರೆ ಅಲ್ವಾ? ಆ ಟೈಮಿಗೆ ಇವರೇ ನನಗೆ ಧೈರ್ಯ ಹೇಳಿದ್ದಾರೆ. ಸ್ಟಾರ್ಟಿಂಗ್ ಇಂದ ಕೂಡ
ನಾನು ಹಾವು ಹಿಡಿಯೋಕ್ಕಿಂತ ಮುಂಚೆನೂ ಕೂಡ ಇವ್ರು ನನಗೆ ಒಂದು ಗಾಡ್ ಫಾದರ್ ಇದ್ದ ಹಾಗೆ. ಸಿಕ್ಕಿದ್ದಕ್ಕೆ ಎಲ್ಲದಕ್ಕೂ ನನಗೆ ಒಂದು ಪ್ರೋತ್ಸಾಹ ಕೊಡ್ತಿದ್ರು. ಎಲ್ಲದಕ್ಕೂ ಒಂದು ಹೆಲ್ಪ್ ಆಗಿ ನನ್ನನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ನಾನಂದ್ರೆ ಒಂದು 2 ವರ್ಷ ಇಲ್ಲಿ ರೂಮಲ್ಲಿದ್ದೆ. ಆ ಟೈಮಲ್ಲಿ ಸ್ವಂತ ತನ್ನ ಮಗನ್ ತರ ನೋಡ್ಕೊಂಡಿದ್ದಾರೆ. ಹಾಗೆ ಇವರ ಬಗ್ಗೆ ಹೇಳುವುದಾದ್ರೆ ತುಂಬಾ ಇದೆ. ಹಾಗೆ ಈಗ ಅವರ ಪರಿಸ್ಥಿತಿ ಈ ತರ ಆಗಿದೆ. ತುಂಬಾ ಬೇಜಾರಾಗ್ತದೆ ನಮಗೆ. ಹ್ಮ್. ಆ, ಈಗ ನೋಡಿ ಅವರದ್ದು ಜೀವ ಹೇಗಿತ್ತು, ಮೊದ್ಲು ಹೇಗಿದ್ರು, ಈಗ ನೋಡಿ ಮಕ್ಕಳ ತರ ಆಗಿದ್ದಾರೆ. ಹ್ಮ್. ಅವ್ರದ್ದು ಕೈ ನೋಡಿ ಎಷ್ಟು ದಪ್ಪ ಇತ್ತು, ಈಗ ನೋಡಿ ಎಷ್ಟು ಸಪುರ ಆಗಿದೆ. ತುಂಬಾ ಫೀಲ್ ಆಗ್ತದೆ. ಇನ್ನು ಇವರು ರಿಕವರಿ ಆಗ್ಬೇಕು ನಮಗೆ. ಮೊದ್ಲಿನ ತರನೇ ಆಗ್ಬೇಕು ಅಂತ ನಮಗೊಂದು ಆಸೆ. ಮೊದ್ಲಿನ ತರನೇ ಆಗಿ ಜನರ ಸೋಷಿಯಲ್ ವರ್ಕ್, ಸಮಾಜ ಸೇವೆ ಮಾಡ್ತಾ ಇರ್ಬೇಕು ಅಂತ ಅವರಿಗೊಂದು ಆಸೆ ಉಂಟು. ನಮಗೆ ಕೂಡ ಒಂದು ಆಸೆ ಉಂಟು. ಇದು ಅವರ ಶಿಷ್ಯನ ಮಾತು. ಬಹಳಷ್ಟು ಅವರ ಟ್ಯಾಟೋ ಎಲ್ಲ ನಾವು ನೋಡ್ತಾ ಇದ್ವಿ, ನಿಮಗೆ ತೋರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಬೆರಳಿನ ವಿಷಯ ಕೂಡ ಗೊತ್ತು ನಿಮಗೆ. ಅವರಿಗೆ ಕಚ್ಚಿದಂಥ ಸಂದರ್ಭದಲ್ಲಿ ಆಪರೇಷನ್ ಆದ ನಂತರ ಹೀಗಾದ್ದು ಅನ್ನುವಂಥದ್ದು. ಇದೆಲ್ಲವೂ ಕೂಡ ಸಮಾಜಕ್ಕಾಗಿ ಪಡೆದುಕೊಂಡ ಕೊಡುಗೆಗಳು, ಅವರ ದೇಹದ ಭಾಗಗಳು. ನಾನು ಕೂಡ ಇಷ್ಟನ್ನೇ ಹೇಳ್ತೇವೆ ಸುದ್ದಿಯ ಕಡೆಯಿಂದ. ಈ ಹಿಂದೆ ಹಲವಾರು ಬಾರಿ ಇವರ ಇಂಟರ್ವ್ಯೂ ಮಾಡಿದೆ. ಇವರು 300 ಕಾಳಿಂಗವನ್ನು ಹಿಡಿದಾಗಲೂ ಕೂಡ ಇಲ್ಲಿ ಬಂದು ಇಂಟರ್ವ್ಯೂ ಮಾಡಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೆವು. ಇದೀಗ 310ರಷ್ಟು ಕಾಳಿಂಗವನ್ನು ಹಿಡಿದಿರುವ, ಸುಮಾರು 14,300ಕ್ಕೂ ಅಧಿಕ ಹಾವುಗಳನ್ನ ಹಿಡಿದಿರ್ತಕ್ಕಂತಹ ಸ್ನೇಕ್ ಜಾಯ್ ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳಿ. ಅವರು ಕಿಂಚಿತ್ ನೆರವನ್ನ ಕೇಳಿದ್ದಾರೆ. ದಯವಿಟ್ಟು ಸಹೃದಯಿ ದಾನಿಗಳು ನೆರವಾಗಿ ಅನ್ನುವಂತಹ ಮನವಿಯನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಅವರ ನಿರೀಕ್ಷೆಯನ್ನ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜೊತೆಯಾಗೋಣ ಅನ್ನುವಂತಹದನ್ನ ಹೇಳ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದ್ದೀನಿ. ವನೀಶ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಉಜಿರೆ.